ಕೇವಲ ಭರವಸೆಗಳನ್ನು ನೀಡಿ ಯೋಜನೆ ಜಾರಿಗೊಳಿಸುವಲ್ಲಿ ಪಕ್ಷಪಾತ ತೋರಿ ಜನರನ್ನ ವಂಚಿಸುತ್ತಿರುವ ಮಂಜೇಶ್ವರ ಶಾಸಕರ ನೀತಿಯನ್ನ ಖಂಡಿಸಿ ಎಸ್ಡಿಪಿಐ ಮಂಜೇಶ್ವರ ಘಟಕ ಸಮಿತಿ ವತಿಯಿಂದ ಶಾಸಕರ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡರು. ಪ್ರತಿಭಟನಾ ಮೆರವಣಿಗೆಯನ್ನು ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ ಉದ್ಘಾಟಿಸಿದರು. ಅಶ್ರಫ್ ಬಡಾಜೆ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್ ಹೊಸಂಗಡಿ, ಪಕ್ಷದ ಕಾರ್ಯದರ್ಶಿ ಶಬೀರ್ ಪೊಸೋಟು, ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯ ಅನ್ವರ್ ಆರಿಕಾಡಿ, ಉಪಾಧ್ಯಕ್ಷ ಶರೀಫ್ ಪಾವೂರು ಮೊದಲಾದವರು ಮಾತನಾಡಿದರು. ಶಾಸಕರ ಕಚೇರಿ ಮುಂಭಾಗದಲ್ಲಿ ಪೊಲೀಸರು ಪ್ರತಿಭಟನಾ ನಿರತರನ್ನ ತಡೆದರು. ಕೆ ಅನ್ಸಾರ್ ಗಾಂಧಿನಗರ, ರಜಾಕ್ ತಾಜುದ್ದೀನ್ ಉಪ್ಪಳ, ನಾಸರ್ ಬಮ್ರಾಣ, ಇಕ್ಬಾಲ್ ಕುಂಜತ್ತೂರು, ಮುಸ್ತಫಾ ಕೋಟಿ ನೇತೃತ್ವ ವಹಿಸಿದ್ದರು. जिंदाबाद